ಆ್ಯಕ್ಚುಲಿ ನಮ್ಮಲ್ಲಿ ಕನ್ನಡದಲ್ಲಿ ಈ ಶಹರಗಳ ಬಗ್ಗೆ ಬರೆದವರು ಬಾಂಬೆ ಬಗ್ಗೆ ಬರೆದವ್ರು ಮಾತ್ರ. ಯಾಕಂದರೆ ಬೆಂಗಳೂರು ಇದೆಯಲ್ಲ, ಅದು ಇನ್ನೂ ಇಟ್ಸ್ ನಾಟ್ ಎಟ್ ಮೆಟ್ರೋಪೊಲಿಸ್. ಆ ಥರ ಬೇರೆ ಯಾವ ಭಾಷೆಗೆ ಕಂಪೇರ್ ಮಾಡಿದ್ರು ಚಿತ್ತಾಲ್ರು, ಜಯಂತ, ನಿಂಜೂರು ಇವರು ಬರವಣಿಗೆಯ ಹೊರತು ನಮಗೆ ಶಾಂತನಾಥ್ ದೇಸಾಯಿ ಇದು ಕನ್ನಡಕ್ಕೆ ಈ ಬೇರೆ ಯಾವ ರೈಟರ್ಸ್ ಇರಲಿ, ಲಂಕೇಶ್ ಇರಲಿ, ಅನಂತಮೂರ್ತಿ ಅವರು ಯಾರೂ ನಗರದ ಬಗ್ಗೆ ಬರೋದಿಲ್ಲ. ಅಂದರೆ ಅವ್ರದ್ದು ನಗರಗಳಲ್ಲಿ ಇರ್ಬೋದು ಅವರ ಪಾತ್ರಗಳು, ಬಟ್ ನಗರವೇ ಒಂದು ಪಾತ್ರವಾಗಿ, ನಗರದ ಒಂದು ಆತ್ಮ. ಅದಕ್ಕೆ ಈ ಒಂದು ಚಿತ್ತಾಲ್ರಲ್ಲಿ ನೀವು ಬಾಂಬೆ ಇದ್ದರೂ ಅದರಲ್ಲಿ ಒಂದು ಹನೆಹಳ್ಳಿ ಇದೆ. ಅದರಿಂದ ಕಂಪ್ಲೀಟ್ ಬಿಡುಗಡೆ ಅಂದರೆ ಜಯಂತರ ಕಥೆಗಳೇ. ಈ ಜಯಂತರ ಕಥೆಗಳಲ್ಲಿ ನೀವು ನನ್ನ ಎಷ್ಟು ಸಲ ಅವ್ರ ಜೊತೆ ಮಾತಾಡ್ತಾ ಅವ್ರ ಕತೆ ಪಾತ್ರಗಳನ್ನು ನೋಡಿದರೆ ನೀವು, ಅದು ಕನ್ನಡಕ್ಕೆ ಸಂಬಂಧಿಸಿದ್ದೇ ಅಲ್ಲ, ಅದು ಯಾವುದೋ ಒಂದು ಅಂತರಿಕ್ಷ ಅಂತ ಒಂದು ಹೆಸರು. ನೀವು ಕನ್ನಡದಲ್ಲಿ ಆ ಒಂದು ಹೆಸರು ಕೊಟ್ಟರೆ, ಹೆಸರು ಕೊಟ್ಟ ಕೂಡಲೇ ಅದಕ್ಕೊಂದು ಜಾತಿ, ಅದಕ್ಕೊಂದು ಇದು ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಇದು ಅವರ ಪಾತ್ರಗಳಿಗೆ ಆ ರೀತಿಯ ಒಂದು ಮೋಕ್ಷ ಅಂತ ಹೇಳ್ಬೋದು ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಹಿ ಹ್ಯಾಸ್ ಪ್ಲೇಸ್ ದಮ್ ಬಿಕಾಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಸಂವೇದನೆಯನ್ನು, ದಟ್ ಈಸ್ ವಾಟ್ ವಿ ಶುಡ್ ಸಿ. ಯಾಕಂದರೆ ಒಂದು ಸೆನ್ಸಿಟಿವ್ ಆದ ಒಂದು ಸಂವೇದನಾಶೀಲ ಮನಸ್ಸು ಒಂದು ಸಿಟಿಯ ಜೀವನವನ್ನು ಹೇಗೆ ನೋಡ್ತಾ ಇದೆ. ಅದಕ್ಕೆ ಅವ್ರ ಬಾಂಬೆ ಬರೋ ಕಥೆಗಳನ್ನು ನೀವು ಒಟ್ಟಾಗಿ ನೋಡಿದರೆ ಇಟ್ಸ್ ಅನ್ ಅಮೇಝಿಂಗ್ ಸ್ಲೈಸ್ ಆಫ್ ದಟ್ ಟೈಮ್ ಅವರಲ್ಲಿದ್ದಾಗ. ಅಟ್ ದ ಸೇಮ್ ಟೈಮ್ ಅವರು ಊರಿನ ಕಥೆಗಳು ಇದ್ದಾವೆ. ಸೊ ಒಬ್ಬ ಕಥೆಗಾರನ ಒಂದು ಸಮಗ್ರವಾಗಿ ನೋಡಬೇಕಾದಾಗ ಐ ಥಿಂಕ್ ವಿ ಶುಡ್ ಸಿ ಟುಗೆದರ್.